ನಾನು ಇವತ್ತು ಅವಕಾಡಿಂದು ಚಪಾತಿ ಮಾಡ್ತೇನೆ. ಅದಕ್ಕೆ ಬೇಕಾಗೋದು ಅವಕಾಡು, ಕೊತ್ತಂಬರಿ ಸೊಪ್ಪು, ರುಚಿಗೆ ಉಪ್ಪು ಮತ್ತು ಗೋಧಿ ಹಿಟ್ಟು. ಇದು ಸ್ವಲ್ಪ ಕಾಯಿ ಉಂಟು, ಅದಕ್ಕೆ ನಾನು ಹಣ್ಣಾದದ್ದು ಅವಕಾಡು ತೆಗೆದಿದ್ದೇನೆ. ಅವಕಾಡು ಇದು ಮಾಡಿ ಹಾಕಿದ್ದೇನೆ. ಅದಕ್ಕೆ ಈಗ ಉಪ್ಪು ಹಾಕ್ತೇನೆ. ಕೊತ್ತಂಬರಿ ಸೊಪ್ಪು ಹಾಕಿದೆ. ಇದಕ್ಕೆ ಈಗ ಗೋಧಿ ಹಿಟ್ಟು ಹಾಕ್ತೇನೆ. ಅದಕ್ಕೆ ಎಷ್ಟು ಹಿಡಿತದೆ ಅಷ್ಟು ಗೋಧಿ ಹಿಟ್ಟು ಹಾಕೋದು, ನೀರು ಹಾಕ್ಲಿಕ್ಕಿಲ್ಲ ಮಾತ್ರ. ಚಪಾತಿ ಹಿಟ್ಟಾಯಿತು, ಈಗ ಚಪಾತಿ ಮಾಡ್ತೇನೆ ನಾನು. ಅವಕಾಡಿಂದು ಚಪಾತಿ ರೆಡಿ ಆಗಿದೆ. ಸಾಸ್ ಹಾಕಿ ತಿಂದರೆ ಒಳ್ಳೆಯದಾಗ್ತದೆ. ಸ್ಪೆಷಲ್ ಮತ್ತು ನ್ಯೂ ರೆಸಿಪಿ, ನೀವು ಸಹ ಟ್ರೈ ಮಾಡಿ ಮತ್ತು ಹೇಗೆ ಆಯಿತು ಅಂತ ಕಮೆಂಟ್ ಮಾಡಬೇಕು. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲಿಕ್ಕೆ ಲೈಕ್ ಮತ್ತು ಕಮೆಂಟ್ ಹಾಕಿ.